ಉತ್ತಮ ಸಂಸ್ಕಾರ ಆಚಾರ ವಿಚಾರಗಳನ್ನು ಬೆಳೆಸಿಕೊಂಡಾಗ ಸಮಾಜದಲ್ಲಿ ಗೌರವ ಸ್ಥಾನ ಸಿಗುತ್ತದೆ, ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಾಧ್ಯ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಹೇಮರಾಜ್ ಶೆಟ್ಟಿ ಹೇಳಿದರು. ನೆಟ್ಟಣಿಗೆ ಮುಡ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಈಶ್ವರಮಂಗಳ ಮಸೀದಿ ಸಮೀಪದ ರಸ್ತೆಗೆ ಸುಮಾರು 2 ಲಕ್ಷ ಅನುದಾನ ಕಾಮಗಾರಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹಿರಿಯರಾದ ರಮೇಶ್ ರೈ ಸಾಂತ್ಯ, ಫೌಜಿಯಾ ಇಬ್ರಾಹಿಂ ಕಿ, ರಾಮ ಮೇನಾಲ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಅಬ್ದುಲ್ ರೆಹಮಾನ್ ಅವರು ಈ ಒಂದು ರಸ್ತೆಗೆ ಬೇಡಿಕೆ ಇಟ್ಟಿದ್ರು ಮತ್ತು ಈ ಭಾಗದ ಸದಸ್ಯರುಗಳು ಕೂಡ ಹಾಗೆ ಬೇಡಿಕೆಯನ್ನು ಇಟ್ಟಿದ್ರು. ಆದ ಕಾರಣ ತುಂಬ ಅಲ್ಲ, 2 ಲಕ್ಷ ಅನುದಾನವನ್ನ ಎಲ್ಲ ಕಡೆಗೆ ನಮಗೆ ಹಂಚಿಕೆ ಮಾಡಬೇಕಾಗ್ತದೆ. ಆದ ಕಾರಣ 2 ಲಕ್ಷ ಅನುದಾನವನ್ನ ಕಾಂಕ್ರೀಟೀಕರಣಕ್ಕೆ ಇಟ್ಟಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಬಾಕಿ ಇದೆ, ಫೌಜಿ ಅವರು ಮಾಡಬಹುದು. ಅದೇ ರೀತಿ ಭಾಗದ ಎಲ್ಲ ನನ್ನ ನಾಯಕರುಗಳು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಸಮಸ್ಯೆಗೆ ಅನುದಾನ, ರಸ್ತೆದಿರ್ಬೋದು, ನೀರಿದಿರ್ಬೋದು, ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲಕ್ಕೆ ಸ್ಪಂದನೆ ನೀಡಿದ್ದೇವೆ. ಇನ್ನು ಮುಂದೆ ಕೂಡ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮುಂದಿನ ದಿನದಲ್ಲಿ ಉಳಿದ ರಸ್ತೆಯನ್ನು ಮತ್ತು ಬೇರೆ ಬೇರೆ ಸಮಸ್ಯೆಗೆ ಸ್ಪಂದಿಸುವಂಥ ಅವಕಾಶ ಸಿಗಲಿ ಹಾಗೂ ನಿಮ್ಮೆಲ್ಲರ ಸಹಕಾರ ಇರಲಿ. ಪ್ರೀತಿಯ ಮಕ್ಕಳು ಕೂಡ ಹಾಗೆ, ಇಲ್ಲಿ ಹೋಗಲಿಕ್ಕೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅನ್ನುವ ಇದ್ದಿತ್ತು. ಈಗ ಸ್ವಲ್ಪ ಮಟ್ಟಿಗೆ ಹೋಗಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ, ಇನ್ನು ಸ್ವಲ್ಪ ಮಾತ್ರ ಬಾಕಿ ಇರೋದು, ಅದು ಕೂಡ ಆಗಲಿ. ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು. ಇಲ್ಲಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಲಿಲ್ಲ ಚಿಕ್ಕ ಮಕ್ಕಳಿಗೆ, ಇನ್ನು 1 ತಿಂಗಳೊಳಗೆ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಮತ್ತು ನಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಜೊತೆಗೆ ಉತ್ತಮ ಸಂಸ್ಕಾರ, ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳೆಲ್ಲರೂ ತಮ್ಮ ಕಾಲ ಮೇಲೆ ತಾವು ನಿಲ್ಲಲಿಕ್ಕೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಮಾಡಬೇಕು. ಅದೇ ರೀತಿ ಉತ್ತಮ ಸಂಸ್ಕಾರ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಎಲ್ಲ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಅಂತ ಹಾರೈಸುತ್ತಾ ಹಾಗೂ ಎಲ್ಲ ಇಲ್ಲಿ ನನ್ನಿರುವ ನಾಯಕರುಗಳು ಎಲ್ಲರೂ ಕೂಡ ಈ ರಸ್ತೆ ಒಳ್ಳೆ ರೀತಿಯಲ್ಲಿ ಆಗಲಿ, ಎಲ್ಲರ ಸಹಕಾರ ಸದಾ ಇರಲಿ. 15 ದಿವಸ 20 ದಿವಸ ಏನು ಕಾಂಕ್ರೀಟ್ ಆದಮೇಲೆ ಯಾರು ಹೋಗಬಾರ್ದು, ವೆಹಿಕಲ್ ಕೂಡ ಹೋಗಬಾರ್ದು. ಆದ ಕಾರಣ ಎಲ್ಲರೂ ಸಹಕರಿಸಬೇಕು ಅಂತ ಹೇಳುತ್ತಾ ಅವಕಾಶ